ಮೂಲ ನಿವಾಸಿ ಅಂಬೇಡ್ಕರ್ ಸಂಘದ ಸಂಸ್ಥಾಪಕ ಹಾಗೂ ರಾಜ್ಯಾಧ್ಯಕ್ಷರಾದ BM ಮುನಿಮಾರಪ್ಪ ಅವರು ಬುದ್ಧ ಪೂರ್ಣಿಮೆಯ ದಿನವನ್ನು ಸರ್ಕಾರವೇ ಆಚರಿಸಲಿ, ಸಾರ್ವಜನಿಕ ರಜೆ ಘೋಷಿಸಲಿ ಎಂದು ಮನವಿ ಮಾಡಿದರು. ನಮ್ಮ ತುಮಕೂರು ಜೊತೆಗೆ ಮಾತನಾಡಿದವರು, ರಾಜ್ಯ ಸರ್ಕಾರ ಈಗಾಗಲೇ ಹಲವಾರು ದಾರ್ಶನಿಕರ ಮಹನೀಯರ ಜಯಂತಿಗಳನ್ನು ಆಚರಿಸುತ್ತಿದ್ದು, ಬುದ್ಧ ಪೂರ್ಣಿಮೆಯ ದಿನವನ್ನು ಸರ್ಕಾರವೇ ಆಚರಿಸಿ ಸಾರ್ವಜನಿಕ ರಜೆ ಘೋಷಿಸಬೇಕು ಎಂದು ಒತ್ತಾಯಿಸಿದರು. ಭಾರತವನ್ನು ಲ್ಯಾಂಡ್ ಆಫ್ ಬುದ್ಧ ಎಂದು ವಿದೇಶಗಳಲ್ಲಿ ಪ್ರಧಾನಮಂತ್ರಿಗಳೇ ಕರೆಯುತ್ತಾರೆ. ವಿಧಾನಸೌಧದ ಅಧಿವೇಶನದಲ್ಲಿ ಮುಖ್ಯಮಂತ್ರಿಗಳು, ಮಂತ್ರಿಗಳು ಹಾಗೂ ಕರ್ನಾಟಕ ರಾಜ್ಯದ ಎಲ್ಲಾ ಶಾಸಕರು ಭಗವಾನ್ ಗೌತಮ ಬುದ್ಧರ ಬಗ್ಗೆ ಚರ್ಚೆ ಮಾಡಿರುತ್ತಾರೆ. ಹೀಗೆ ಭಾರತದ ಹೆಮ್ಮೆಯ ಸಂಕೇತವಾಗಿರುವ ಬುದ್ಧರನ್ನು, ಆತನ ತತ್ವಗಳನ್ನು ಪ್ರಜೆಗಳಿಗೆ ಅರ್ಥ ಮಾಡಿಸಲು ಪ್ರತಿ ವರ್ಷ ಬುದ್ಧ ಪೂರ್ಣಿಮೆಯನ್ನು ಸರ್ಕಾರ ಅರ್ಥಪೂರ್ಣವಾಗಿ ಆಚರಿಸಿ ಸಾರ್ವಜನಿಕ ರಜೆ ಘೋಷಿಸಬೇಕು ಎಂದು ಸರ್ಕಾರಕ್ಕೆ ಮೂಲ ನಿವಾಸಿ ಅಂಬೇಡ್ಕರ್ ಸಂಘದ ವತಿಯಿಂದ ಸರ್ಕಾರಕ್ಕೆ ಮನವಿ ಮಾಡಿಕೊಂಡರು. ವರದಿ ಆಂಟೋನಿ ಬೇಗೂರು. ಆತ್ಮೀಯ ಬಂಧುಗಳೇ, ಜೈ ಭೀಮ್, ನಮ್ಮ ಬುದ್ಧಾಯ. ಬಂಧುಗಳೇ, ನನ್ನ ಹೆಸರು BM ಮುನಿಮಾರಪ್ಪ ಅಂತೇಳಿ ಮೂಲ ನಿವಾಸಿ ಅಂಬೇಡ್ಕರ್ ಸಂಘದ ರಾಜ್ಯಾಧ್ಯಕ್ಷರು. ಬಂಧುಗಳೇ, ಇದೇ ಬರೋ ತಿಂಗಳು 16ನೇ ತಾರೀಕು ಮೇ 16ನೇ ತಾರೀಕು ಬುದ್ಧ ಪೂರ್ಣಿಮೆ, ಬುದ್ಧ ಜಯಂತಿ ಬರ್ತಾ ಇದೆ. ಬುದ್ಧ ಜಯಂತಿಯ ಶುಭಾಶಯಗಳು ನಾಡಿನ ಜನಕ್ಕೆ ಎಲ್ರಿಗೂ ಕೂಡ ಅರ್ಪಿಸ್ತೀನಿ. ಬಂಧುಗಳೇ, ಮೂಲ ನಿವಾಸಿ ಅಂಬೇಡ್ಕರ್ ಸಂಘದಿಂದ 2018ರಿಂದ ಹಿಡಿದು ಇದುವರೆಗೂ ಕೂಡ ಸಾಕಾದಷ್ಟು ಅಧಿಕಾರಿಗಳನ್ನ ಭೇಟಿಯಾಗಿ ಅರ್ಜಿಗಳನ್ನು ಕೊಟ್ಟಿರ್ತೀವಿ. ವಿಚಾರ ಏನಪ್ಪ ಅಂತಂದರೆ, ಲ್ಯಾಂಡ್ ಆಫ್ ಬುದ್ಧ ಅಂತೇಳಿ ಪ್ರಧಾನಮಂತ್ರಿಗಳು ಮಾತಾಡ್ತಾರೆ. ನಮ್ಮ ಕರ್ನಾಟಕ ಅಧಿವೇಶನದಲ್ಲಿ ಸುಮಾರು ಸಾರಿ ಗೌತಮ್ ಬುದ್ಧರ ಬಗ್ಗೆ ಮಾತಾಡ್ತಾರೆ. ಸಚಿವರು, ರಾಜಕಾರಣಿಗಳು, ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಈ ರೀತಿಯಲ್ಲಿದ್ದಾಗ ಬುದ್ಧನ ಧಮ್ಮವನ್ನು ಸ್ವೀಕಾರ ಮಾಡಿ ಬುದ್ಧನ ಒಳ್ಳೆಯ ಸಿದ್ಧಾಂತಗಳನ್ನು ನಾವೆಲ್ಲರೂ ಕೂಡ ಮೈಗೂಡಿಸ್ಕೊಂಡಿದ್ದೀವಿ. ಬುದ್ಧ ಈ ದೇಶದವರಾಗಿದ್ದಾರೆ. ಆ ಕಾರಣಕ್ಕೆ ನಾವೆಲ್ಲರೂ ಕೂಡ ಸೇರಿ ಬುದ್ಧ ಜಯಂತಿಯನ್ನು ಸರ್ಕಾರವೇ ಆಚರಣೆ ಮಾಡಿ ಜನಕ್ಕೊಂದು ಸಂದೇಶ ಕೊಡಬೇಕು, ಸರ್ಕಾರ ರಜಾ ಕೊಡಬೇಕು ಅವತ್ತು ದಿವಸ ಅಂಥೇಳಿ ನಾವೆಲ್ಲ ಸಂಘಟನೆಗಳವರು ಕೂಡ ಮುಖ್ಯಮಂತ್ರಿಗಳಿಗೆ ಮತ್ತು ಕಾರ್ಯದರ್ಶಿಗಳಿಗೆ ಅರ್ಜಿಗಳು ಸಲ್ಲಿಸೋದ್ರ ಮುಖಾಂತರ ಈ ಕೆಲಸ ಆಗಲಿ ಅಂತೇಳಿ ಮತ್ತು ಎಲ್ಲ ಸಾಮಾನ್ಯ ಜನರು ಕೂಡ ಸೇರಿ ವಿಧಾನಸೌಧ ಅಡ್ರೆಸ್ಗೆ ಒಂದು ಹೆಂಗಲ್ಲ ಲೆಟರ್ ತಗೊಂಡು ಒಂದು ಪತ್ರ ಬರೆಯೋದ್ರ ಮುಖಾಂತರವಾಗಿ ಈ ಚಳುವಳಿಯನ್ನು ಸ್ಟಾರ್ಟ್ ಮಾಡೋಣ. 16ನೇ ತಾರೀಕುವರೆಗೂ ಎಲ್ಲರೂ ಕೂಡ ನಾಳೆಯಿಂದನೇ ಕೆಲಸ ಸ್ಟಾರ್ಟ್ ಮಾಡಿ ಎಲ್ಲರೂ ಕೂಡ ಮುಖ್ಯಮಂತ್ರಿಗಳಿಗೆ, ರಾಜ್ಯ ಸರ್ಕಾರಕ್ಕೆ ಒಂದು ಒತ್ತಾಯ ತರೋಣ. ಅವರು ಬುದ್ಧ ಜಯಂತಿ ಸರ್ಕಾರ ಆಚರಣೆ ಮಾಡಲಿ ಅಂತ ಹೇಳ್ತಾ ನಾವು ಹಾರೈಸ್ತೀವಿ. ಬಂಧುಗಳೇ, ನಾವೆಲ್ಲರೂ ಕೂಡ ಜೊತೆಗಿದ್ದೇವೆ, ಇದೊಂದು ಕೆಲಸ ಮಾಡೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸುಮಾರು ಶೇರ್ ಮಾಡಿ ಈ ಒಳ್ಳೆ ಕೆಲಸ ಆಗಲಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತೀನಿ. ಬಂಧುಗಳೇ, ಜೈ ಭೀಮ್, ಜೈ ಭಾರತ್, ಜೈ ಮೂಲ ನಿವಾಸಿ, ಜೈ ಬುದ್ಧ.